ಮಂಗಳೂರಿನ BNI ಸಂಸ್ಥೆಯ ಇನ್ಸ್ಪೈರ್ ಚಾಪ್ಟರ್ನ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿಯವರ ಆಯ್ಕೆಯ ಬಳಿಕ ಮೊದಲ ಸಭೆಯು ನಗರದ ಕೊಡಿಯಾಲ್ಬೈಲ್ನ ದಿ ಓಷನ್ ಪಲ್ನ ಪೆಸಿಫಿಕ್ 2ರಲ್ಲಿ ನಡೆಯಿತು. ಬ್ರೈಟ್ ಗ್ಲೋ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಹನ್ ರಾಜ್ ಅವರು BNI ಇನ್ಸ್ಪೈರ್ ಘಟಕದ ಅಧ್ಯಕ್ಷರಾಗಿದ್ದು, ಫ್ರೆಂಡ್ಸ್ ಪ್ಲೈವುಡ್ ಇನ್ಸ್ಪೈರ್ ಘಟಕದ ನಿರ್ದೇಶಕರಾದ ಮಮತಾ ಪ್ರಸಾದ್ ಅವರು BNI ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದು, ರೈಸ್ ಮಸಾಲಾ ಪೌಡರ್ನ ನಿರ್ದೇಶಕರಾದ ದಿವ್ಯಾ ರೈ ಅವರು BNI ಇನ್ಸ್ಪೈರ್ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು, ಏಪ್ರಿಲ್ 7ರ ಬೆಳಿಗ್ಗೆ 7ರಿಂದ 10 ಗಂಟೆಯವರೆಗೆ ನಗರದ ದಿ ಓಷನ್ ಪಲ್ನ ಪೆಸಿಫಿಕ್ 2ರಲ್ಲಿ ಮೊದಲ ಸಭೆಯು ನಡೆಯಿತು. BNI ಇನ್ಸ್ಪೈರ್ ಘಟಕದ ಮಂಗಳೂರು ಸಂಸ್ಥೆಯಲ್ಲಿ 77 ಮಂದಿ ಮಂಗಳೂರಿನ ವಿವಿಧ ಕಂಪನಿಯ ಮಾಲಕರು ಸದಸ್ಯರಾಗಿದ್ದು, ಬೆಳೆಯುತ್ತಿರುವ ಮಂಗಳೂರು ನಗರದಲ್ಲಿ ಉದ್ಯಮದ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ BNI ಇನ್ಸ್ಪೈರ್ ಘಟಕದ ಮಂಗಳೂರಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಗಣೇಶ್ ಶರ್ಮಾ ಉಪಸ್ಥಿತರಿದ್ದರು. ಇದೇ ವೇಳೆ BNI ಇನ್ಸ್ಪೈರ್ ಘಟಕಕ್ಕೆ ವಿವಿಧ ಸಂಯೋಜಕರನ್ನ ಆಯ್ಕೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.